ನಗರ ಹೊರವಲಯದ ಕಟೀಲು ಎಕ್ಕಾರು ಬಡಕೆರೆ ಜಾರಂದಯ್ಯ ದೇವಸ್ಥಾನದ ವಠಾರದಲ್ಲಿ ನಡೆದ ಕಂಡೊಡಂಜಿ ದಿನ ಕಾರ್ಯಕ್ರಮದಲ್ಲಿ ತಾನೊಬ್ಬ IPS ಶ್ರೇಣಿ ಅಧಿಕಾರಿ ಎಂಬುದನ್ನು ತೋರ್ಪಡಿಸದೆ ಮಂಗಳೂರಿನ ಕಮಿಷನರ್ ಶಶಿಕುಮಾರ್ ಎಲ್ಲರೊಡನೆ ಬೆರೆತು ಆಟವಾಡಿದ್ದಾರೆ. ರಜತೋತ್ಸವ ಸಂಭ್ರಮದಲ್ಲಿರುವ ವಿಜಯ ಯುವ ಸಂಗಮ ಎಕ್ಕಾರ್ ಆಶ್ರಯದಲ್ಲಿ ಸರ್ಕಸ್ ತುಳು ಸಿನಿಮಾದ ಸಹಯೋಗದಲ್ಲಿ ವಿಶ್ವಮಣ್ಣಿನ ದಿನವಾದ ನಿನ್ನೆ ನಡೆದಂತಹ ಕೆಸರಡೊಂಜಿ ದಿನ ಕಾರ್ಯಕ್ರಮದಲ್ಲಿ ಬಂದು ತನ್ನ ಮನೆಯ ಮಕ್ಕಳೊಂದಿಗೆ ಬೆಳಿಗ್ಗೆ ತಮ್ಮ ಟ್ರ್ಯಾಕ್ ಸೂಟ್ನಲ್ಲಿ ಗದ್ದೆಗಿಳಿದ ಶಶಿಕುಮಾರ್ ಕೆಸರಿನಲ್ಲಿ ಆಟವಾಡಿ ಮೈತುಂಬ ಕೆಸರು ಮಾಡಿಕೊಂಡು ಸಂಭ್ರಮಿಸಿದರು.